ಕರ್ನಾಟಕ ರಾಜ್ಯ ಸಾರ್ವತ್ರಿಕ ಚುನಾವಣಾ ಮತ ಸಮರ ಆರಂಭಗೊಂಡಿದ್ದು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆಗಳು ಆರಂಭಗೊಂಡಿವೆ. ಇಂದು ಮುಂಜಾನೆ 7 ಗಂಟೆಗೆ ಮತದಾನ ಆರಂಭಗೊಂಡಿದ್ದು ಸಂಜೆ 6 ಗಂಟೆವರೆಗೆ ಮತದಾನದ ಪ್ರಕ್ರಿಯೆಗಳು ನಡೆಯಲಿವೆ. ತಮ್ಮ ಹಕ್ಕನ್ನು ಚಲಾಯಿಸಲು ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರು ಸಿದ್ಧಗೊಂಡಿದ್ದು ಜಿಲ್ಲಾಡಳಿತ ಮತದಾನ ಪ್ರಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸುಸೂತ್ರವಾಗಿ ಮತದಾನ ಪ್ರಕ್ರಿಯೆಗಳು ಮುಂದುವರಿದಿವೆ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜೆ.ಆರ್. ಲೋಬೋ ಅವರು ಇಂದು ಬೆಳಿಗ್ಗೆ ಬೆಂದೂರಿನ ಸಂತ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ಮಾಡಿದರು. ಕುಟುಂಬ ಸಹಿತ ಬೆಳಿಗ್ಗೆ 7ರ ವೇಳೆಗೆ ಮತಗಟ್ಟೆಗೆ ತೆರಳಿದವರು ತಮ್ಮ ಮತ ಚಲಾಯಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೇದವ್ಯಾಸ್ ಕಾಮತ್ ಅವರು ಪತ್ನಿ ಸಮೇತರಾಗಿ ಬಂದು ಗಾಂಧಿನಗರ ಸರ್ಕಾರಿ ಶಾಲೆಯಲ್ಲಿ ಮತ ಚಲಾಯಿಸಿದ್ದಾರೆ. ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಸಂತೋಷ್ ಕಾಮತ್ ಲೇಡಿ ಹಿಲ್ ಬೂತ್ನಲ್ಲಿ ಮತ ಚಲಾಯಿಸಿದ್ದಾರೆ. ಜಿಲ್ಲೆಯ 8 ಕ್ಷೇತ್ರಗಳ 1860 ಮತಗಟ್ಟೆಗಳಲ್ಲಿ ಮತದಾರರು ಇಂದು ಮತ ಚಲಾಯಿಸುತ್ತಿದ್ದಾರೆ. ಇದಕ್ಕಾಗಿ 2235 ಬ್ಯಾಲೆಟ್ ಯೂನಿಯನ್ಗಳು, 2235 ಕಂಟ್ರೋಲ್ ಯೂನಿಟ್ಗಳು ಹಾಗೂ 2422 ವಿವಿಪ್ಯಾಟ್ಗಳನ್ನು ಸಿದ್ಧಪಡಿಸಲಾಗಿದೆ. ಜಿಲ್ಲೆಯಲ್ಲಿ 8,70,991 ಪುರುಷರು ಹಾಗೂ 9,10,314 ಮಹಿಳೆಯರು, 84 ಮಂದಿ ತೃತೀಯ ಲಿಂಗಿಗಳ ಸಹಿತ ಒಟ್ಟು 17,81,389 ಮತದಾರರು ಇದ್ದಾರೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 60 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ 100 ಮತಗಟ್ಟೆಗಳನ್ನು ಈ ಬಾರಿ ವಿವಿಧ ರೀತಿಯ ಬಣ್ಣ ಚಿತ್ತಾರಗಳೊಂದಿಗೆ ಮಾದರಿ ಮತಗಟ್ಟೆಗಳಾಗಿ ರೂಪಿಸಲಾಗಿದ್ದು ಮತದಾನಕ್ಕೆ ಆಗಮಿಸುವ ಮತದಾರರನ್ನು ಸ್ವಾಗತಿಸಲು ಸಿದ್ಧಗೊಂಡಿವೆ. ಇಂದು ಮುಂಜಾನೆಯಿಂದಲೇ ದಕ್ಷಿಣ ಕನ್ನಡ ವಿಧಾನಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆಗಳು ಬಿರುಸಿನಿಂದ ಆರಂಭವಾಗಿರುವಂಥದ್ದು. 8 ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆಗಳು ಆರಂಭಗೊಂಡಿದ್ದು ಪ್ರಮುಖವಾಗಿ ಪಡೀಲ್ ಮತಗಟ್ಟೆಯೊಂದರಲ್ಲಿ EVM ಮೆಷಿನ್ ಹಾಳಾಗಿರೋ ಬಗ್ಗೆ ಮಾಹಿತಿ ಬಂದಿದೆ. ಇನ್ನು ಮುಖ್ಯವಾಗಿ 9 ಗಂಟೆಯಷ್ಟು ಹೊತ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 12.47% ಮತದಾನ ಆಗಿದೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ಬೆಳಗಿನ ಜಾವ ನಿಧಾನಗತಿಯಲ್ಲಿ ಸಾಗಿದರೂ ಕೂಡ ಮಧ್ಯಾಹ್ನ ಸಂಜೆ ವೇಳೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಆಗಮಿಸಿ ಮತ ಚಲಾಯಿಸಲಿದ್ದಾರೆ ಎನ್ನುವ ನಿರೀಕ್ಷೆ ಹೊಂದಲಾಗಿದೆ. ಇಂದು ಮುಂಜಾನೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜೆ.ಆರ್. ಲೋಬೋ ಅವರು ಪತ್ನಿ ಸಮೇತರಾಗಿ ಆಗಮಿಸಿ ಬೆಂದೂರಿನ ಸಂತ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ಅವರು 7 ಗಂಟೆಯಷ್ಟು ಹೊತ್ತಿಗೆ ಮತದಾನ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ವೇದವ್ಯಾಸ್ ಕಾಮತ್ ಅವರು ಪತ್ನಿ ಸಮೇತರಾಗಿ ಬಂದು ಗಾಂಧಿನಗರ ಸರ್ಕಾರಿ ಶಾಲೆಯಲ್ಲಿ ಮತ ಚಲಾಯಿಸಿದ್ದಾರೆ. ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಸಂತೋಷ್ ಕಾಮತ್ ಅವರು ಲೇಡಿ ಹಿಲ್ ಬೂತ್ನಲ್ಲಿ ಮತ ಚಲಾಯಿಸಿದ್ದಾರೆ. ಒಟ್ಟು ಜಿಲ್ಲೆಯ 8 ಕ್ಷೇತ್ರಗಳ 1860 ಮತಗಟ್ಟೆಗಳಲ್ಲಿ ಮತದಾರರು ತಮ್ಮ ಮತದ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ. ಇದಕ್ಕಾಗಿ 2235 ಬ್ಯಾಲೆಟ್ ಯೂನಿಯನ್ಗಳು, 2235 ಕಂಟ್ರೋಲ್ ಯೂನಿಟ್ಗಳು ಹಾಗೂ 2422 ವಿವಿಪ್ಯಾಟ್ಗಳನ್ನು ಸಿದ್ಧಪಡಿಸಲಾಗಿದೆ. ಇನ್ನು ಜಿಲ್ಲೆಯಲ್ಲಿ 8,70,991 ಪುರುಷರು ಹಾಗೂ 9,10,314 ಮಂದಿ ಮಹಿಳೆಯರು, 84 ಮಂದಿ ತೃತೀಯ ಲಿಂಗಿಗಳ ಸಹಿತ ಒಟ್ಟು 17,81,389 ಮತದಾರರಿದ್ದು 8 ವಿಧಾನ ಕ್ಷೇತ್ರಗಳಲ್ಲಿ ಒಟ್ಟು 60 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇನ್ನು ಮುಂಚಾನೆಯಿಂದಲೇ ಪ್ರಕ್ರಿಯೆ ಬಿರುಸಿನಿಂದ ಸಾಗಿದೆ. ನಾವು ಟಿವಿಯಲ್ಲಿ ಗಮನಿಸುತ್ತಿದ್ದೇವೆ. ವೇದವ್ಯಾಸ್ ಕಾಮತ್ ಅವರು
ಪತ್ನಿ ಸಮೇತರಾಗಿ ಬಂದು ಗಾಂಧಿನಗರ ಸರ್ಕಾರಿ ಶಾಲೆಯಲ್ಲಿ ಮತ ಚಲಾಯಿಸುತ್ತಿದ್ದಾರೆ. ಇನ್ನು ವೃದ್ಧರು ಕೂಡ ತಮ್ಮ ಸಹಾಯಕರೊಂದಿಗೆ ಬಂದು ಗಾಲಿ ಕುರ್ಚಿಗಳಲ್ಲಿ ಬಂದು ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಇನ್ನು ನಾವು ಗಮನಿಸಬೇಕು, ಪ್ರಮುಖವಾಗಿ 100 ಮಾದರಿ ಬೂತ್ಗಳನ್ನು ರಚನೆ ಮಾಡಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಅವರು ತಮ್ಮ ಮತ ಚಲಾಯಿಸಿದ್ದಾರೆ. ನಳಿನ್ ಕುಮಾರ್ ಕಟೀಲು ಬಿಜೆಪಿ ರಾಜ್ಯಾಧ್ಯಕ್ಷರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಅವರು ಮಂಗಳೂರು ಕ್ಷೇತ್ರದಲ್ಲಿ ತಮ್ಮ ಮತ ಚಲಾಯಿಸಿದ್ದಾರೆ. ಇನ್ನು ಭದ್ರತೆಗಾಗಿ ಸ್ಥಳೀಯ ಪೊಲೀಸರ ಸಹಿತ ಅರೆಸೇನಾ ಪಡೆಯ ಪೊಲೀಸರನ್ನು ಕೂಡ ನಿಯೋಜಿಸಲಾಗಿದೆ. ಸಂತೋಷ್ ಕಾಮತ್, ಆಮ್ ಆದ್ಮಿ ಪಕ್ಷದ ಸಂತೋಷ್ ಕಾಮತ್ ಅವರು ಕೂಡ ತಮ್ಮ ಮತ ಚಲಾಯಿಸಿದ್ದಾರೆ. ಶಾಂತವಾಗಿ ಒಳ್ಳೆಯ ರೀತಿಯಲ್ಲಿ ಈ ಮತದಾನ ನಡೀತದೆ ನಮ್ಮ ಈ ಕ್ಷೇತ್ರದಲ್ಲಿ ಅಂತ ನನಗೆ ಧೈರ್ಯವಿದೆ. ಮತ್ತು ಮತದಾರರಲ್ಲಿ ಕೂಡ ಒಳ್ಳೆಯ ಹುಮ್ಮನಸ್ಸು ಇದೆ. ಇಲ್ಲಿ ಬಂದವರು ಬೆಳಿಗ್ಗೆನೇ ಉದ್ದ ಸಾಲು ನಿಂತಿದ್ದಾರೆ. ಅಂದರೆ ಈ ಸಾರಿ ಜನರಿಗೂ ಕೂಡ ಮತದಾನ ಬೇಗ ಮಾಡಬೇಕಂತ ಹುಮ್ಮನಸ್ಸಿದೆ. ಅದು ನಮ್ಮ ಒಂದು ಪ್ರಜಾಪ್ರಭುತ್ವದ ಒಳ್ಳೆಯ ಒಂದು ಮುನ್ಸೂಚನೆ. ಯಾಕಂದರೆ ಮತದಾರರಲ್ಲಿ ಹುಮ್ಮನಸ್ಸಿದ್ರೆ ಮಾತ್ರ ನಮಗೆ ಪ್ರಜಾಪ್ರಭುತ್ವವನ್ನು ನಾವು ಉಳಿಸ್ಕೊಳ್ಬೋದು. ಅದು ಮತದಾರರು ಖಂಡಿತ ಇಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ಎಜುಕೇಟೆಡ್ ಜನ, ಶಿಕ್ಷಿತರು ತುಂಬ ಇದ್ದಾರೆ. ಅದು ಇನ್ನೊಂದು ಭಾಳ ಸಂತೋಷದ ವಿಚಾರ. ಹಿಂದೆ ಎಜುಕೇಟೆಡ್ ಪರ್ಸನ್ ಸ್ವಲ್ಪ ಹಿಂದೇಟು ಆಗ್ತಿದ್ರು, ಈ ಸಾರಿ ಮುಂದೆ ಬರ್ತಾ ಇದ್ದಾರೆ. ಆದ್ದರಿಂದ ಈ ಸಾರಿಯ ಚುನಾವಣೆ ಖಂಡಿತವಾಗಿ ಒಳ್ಳೆಯ ಯಶಸ್ವಿ ಚುನಾವಣೆ ಆಗ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಖಂಡಿತ ಮತದಾನ ಮಾಡುತ್ತಾರೆ ಮತ್ತು ಒಳ್ಳೆಯ ಪ್ರಜಾಪ್ರಭುತ್ವವನ್ನು ಇದರಲ್ಲಿ ಒಳ್ಳೆಯ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ತಮ್ಮ ಸಹಕಾರವನ್ನು ಕೊಡ್ತಾ ಇರುವುದು ಮುನ್ಸೂಚನೆಯಾಗಿ ಕಂಡು ಬರ್ತಾ ಇದೆ. ಒಳ್ಳೆಯ ರೀತಿಯಲ್ಲಿ ಇವತ್ತು ಇಡೀ ದಿವಸ ಮತದಾನವಾಗಲಿ, ಯಾವುದೇ ತೊಂದರೆ ಗಲಭೆ ಯಾವುದೂ ಆಗದೆ ಎಲ್ಲ ಕಡೆಯಲ್ಲಿ ಶಾಂತಿಯುತವಾಗಿ ಅತೀವ ಒಳ್ಳೆಯ ವಾತಾವರಣದಲ್ಲಿ ಮತದಾನವಾಗಲಿ ಮತ್ತು ಸರಿಯಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡಲಿಕ್ಕೆ ಅವ್ರಿಗೆಲ್ಲರಿಗೂ ಭಗವಂತನು ಒಳ್ಳೆ ಮನಸ್ಸನ್ನು ಕೊಡಲಿ ಅಂತ ನಾನು ಆಶಿಸ್ತೇನೆ. ತಿರುಗಿಸಿದ್ರೆ ಎಲ್ಲ ಒಂದು ಕಡೆ ಹಗಲು ರಾತ್ರಿ ಮಂಗಳೂರಿನ ನಗರದೊಳಗಡೆ ಆಗುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ವರ್ಷಕ್ಕೆ 300 ದಿವಸಗಳಕ್ಕೂ ಹೆಚ್ಚಿನ ದಿನಗಳಲ್ಲಿ ರಾತ್ರಿ ಹಗಲು ಎಲ್ಲ ಕಾರ್ಯಕ್ರಮದ, ಅದು ಯಕ್ಷಗಾನ ಇರ್ಬೋದು, ಕೋಲ ಇರ್ಬೋದು, ನೇಮ ಇರ್ಬೋದು, ನಾಟಕ ಇರ್ಬೋದು, ಹೀಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಜನರ ಮನಸ್ಸಿಗೆ ಇವತ್ತು ಭಾಳ ಒಳ್ಳೆಯ ರೀತಿಯ ವಾತಾವರಣದಲ್ಲಿ ವೇದವ್ಯಾಸ ಕಾಮತರು ಈ ಮಂಗಳೂರು ನಗರ ದರ್ಶನದಲ್ಲಿ ಗೆಲ್ಲಬೇಕು ಅಂತೇಳುವಂಥ ಭಾವನೆಯನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಕಳೆದ ಸಲದ ಏನು ಅಂತರ ಇದೆ, ಅಂತರ ಅದಕ್ಕಿಂತ ಹೆಚ್ಚಿನ ಅಂತರಗಳಲ್ಲಿ
ಕಳೆದ ಸಲ 16,075 ಮತಗಳಿಂದ ಗೆದ್ದಿದ್ದೆ. ಈ ಸಲ 100ಕ್ಕೆ 100 ಅದಕ್ಕಿಂತ ಜಾಸ್ತಿ ಮತದ ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಾನು ಗೆದ್ದು ಮಂಗಳೂರಿನ ಜನರ ಸೇವೆ ಮಾಡುವಂಥ ಭಾಗ್ಯ ಮತ್ತು ಸೇವೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಅದು ಮಾತ್ರವಲ್ಲ, ಕೊನೆಯದಾಗಿ ಮಂಗಳೂರಿನ ಜನತೆಗೆ ಪುನರಪಿ ನನ್ನನ್ನು ಆಯ್ಕೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತೇಳುವಂಥ ವಿಶ್ವಾಸದಲ್ಲಿ ಅವರಿಗೆ ನಾನು ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತಾ, ಮಂಗಳೂರನ್ನು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಒಂದು ಮಾದರಿ ನಗರ ಮಾಡುವಂಥ ದೃಷ್ಟಿಯಲ್ಲಿ ನನ್ನ ಪೂರ್ಣ ಪ್ರಯತ್ನಗಳನ್ನು ಮಾಡ್ತೇನೆ ಅಂತೇಳುವಂಥ ಮಾತನ್ನು ಹೇಳ್ತಾ, ಎಲ್ಲರಿಗೂ ನಾನು ಮತದಾನದ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಭಾಗವಹಿಸಿ ಮಂಗಳೂರು ನಗರದಲ್ಲಿ 80% ಹೆಚ್ಚಿನ ಮತದಾನವನ್ನು ಪ್ರಕ್ರಿಯೆ ಮಾಡಿ ಅಂತೇಳುವಂಥ ನಾನು ವಿಶೇಷವಾದಂಥ ಮನವಿಯನ್ನು ಮಾಡಿಕೊಳ್ತಾ ಶುಭವನ್ನು ಕೊಡ್ತೇನೆ. ಮಂಗಳೂರು ನಗರ ದಕ್ಷಿಣದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿ ನಾನು ಎಲ್ಲ ಮತದಾರ ಬಾಂಧವರಲ್ಲಿ ವಿನಂತಿಸ್ತೇನೆ. ಎಲ್ಲರೂ ಆದಷ್ಟು ಬೇಗ ಮತಗಟ್ಟೆಗೆ ಬಂದು ತಮ್ಮ ಒಂದು ಮತವನ್ನು ಚಲಾಯಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆ ಬರಬೇಕು. ಎಲ್ಲರೂ ಬಹಳ ಆಲೋಚನೆ ಮಾಡಿ ಕ್ರಮಬದ್ಧವಾಗಿ ಮತವನ್ನು ಚಲಾಯಿಸಬೇಕು. ರಾಜಕೀಯದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಪಾರದರ್ಶಕತೆಯಿಂದ ಕೆಲಸ ಆಗಬೇಕಾದ್ರೆ ಪ್ರಾಮಾಣಿಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು ನಿಮ್ಮ ಕೈಯಲ್ಲಿದೆ. ಆದ್ದರಿಂದ ಯಾರು ಕೂಡ ನಿರ್ಲಕ್ಷ್ಯವನ್ನು ತಾಳದೆ ಪ್ರತಿಯೊಬ್ಬರು ಕೂಡ ಮತಗಟ್ಟೆಗಳಿಗೆ ಆದಷ್ಟು ಬೇಗ ಬಂದು ಮತವನ್ನು ಚಲಾಯಿಸಬೇಕು. ಎಲ್ಲರೂ ಹೇಳ್ತಿದ್ದಾರೆ ಬದಲಾವಣೆ ಬೇಕಂತೇಳಿ. ಬದಲಾವಣೆ ಆಗಬೇಕಾದ್ರೆ ಇದು ಕೇವಲ ನಿಮ್ಮ ಮತದಾನದಿಂದ ಸಾಧ್ಯ. ಆದ್ದರಿಂದ ಮತ್ತೊಮ್ಮೆ ಎಲ್ಲ ನಾಗರಿಕರಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ, ಬನ್ನಿ ಮತಗಟ್ಟೆಗೆ, ನಿಮ್ಮ ಮತವನ್ನು ಚಲಾಯಿಸಿ, ಒಳ್ಳೆಯ ಅಭ್ಯರ್ಥಿಯನ್ನು, ಒಳ್ಳೆಯ ಪಕ್ಷವನ್ನು ಆಯ್ಕೆ ಮಾಡಿ.